ಕೊಡಿಮರದಲ್ಲಿ ಕೃಷಿ ಭೂಮಿ ಸಮತಟ್ಟಿಗಾಗಿ 5.5 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು, ನಿರ್ಮಿತಿ ಇಲಾಖೆಯಿಂದ ಕೃಷಿ ಸಮತಟ್ಟು ಕೆಲಸದ ಪೈಕಿ ಅಲ್ಲಿ ಆಗಿರುವುದು ಕೇವಲ 2.5 ಲಕ್ಷದ ಕೆಲಸ. ಹಾಗಾಗಿ ಕಾಮಗಾರಿಯ ಅಂತಿಮ ಬಿಲ್ ಮಾಡಬಾರದು ಮತ್ತು ಈ ಕುರಿತು ಸಮಗ್ರ ತನಿಖೆಯಾಗಬೇಕೆಂದು ಕೊರಗ ಸಮುದಾಯ ಅಭಿವೃದ್ಧಿ ಸಭೆಯಲ್ಲಿ ಸಮಿತಿಯ ಸದಸ್ಯರು ಆಗ್ರಹಿಸಿದ್ದಾರೆ. ಆದಿವಾಸಿ ಪಂಗಡಕ್ಕೆ ಸೇರಿದ ಕೊರಗ ಜನಾಂಗದವರ ಸಮಗ್ರ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಜಾರಿಗೊಳಿಸಿದ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಸೆಪ್ಟೆಂಬರ್ 30ರಂದು ತಾಲೂಕು ಪಂಚಾಯತ್ ಕಿರು ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಸಮಿತಿಯ ಸದಸ್ಯರು ಮಾತನಾಡಿದರು. ಕೊಡಿಮರದಲ್ಲಿ ಕೃಷಿ ಭೂಮಿ ಸಮತಟ್ಟು ಕೆಲಸದಲ್ಲಿ ಆಗಿರುವುದು 2.50 ಲಕ್ಷ ರೂಪಾಯಿಯ ಕೆಲಸ ಮಾತ್ರ. ಆದರೆ ಇನ್ನು ಕೆಲಸ ಪೆಂಡಿಂಗ್ ಇದೆ ಎಂದು ಸುರೇಶ್ ಅವರು ಪ್ರಸ್ತಾಪಿಸಿದರು. ಇದಕ್ಕುತ್ತರಿಸಿದ ನಿರ್ಮಿತಿ ಇಲಾಖೆಯ ಇಂಜಿನಿಯರ್ ಅವರು ಮಾತನಾಡಿ, ಎಸ್ಟಿಮೇಟ್ ಪ್ರಕಾರ ನಾವು ಕೆಲಸ ಮಾಡಿದ್ದೇವೆ. ನಮ್ಮ ಕೆಲಸದಲ್ಲಿ ಗಂಟೆ ಲೆಕ್ಕದಲ್ಲಿ ಕೆಲಸ ಮಾಡುವಂತಿಲ್ಲ. ಲೋಕೋಪಯೋಗಿ ಇಲಾಖೆ ದರ ಪಟ್ಟಿಯಂತೆ ಕೆಲಸ ನಡೆಯುತ್ತಿದೆ. ನಮ್ಮ ಎಸ್ಟಿಮೇಟ್ನಲ್ಲಿ ಇರುವ ಕಾಮಗಾರಿಗಿಂತ ಹೆಚ್ಚುವರಿಯಾಗಿ ಪೈಪ್ ಅಳವಡಿಸಲು ಕೇಳಿಕೊಂಡಂತೆ ಅದನ್ನು ಕೂಡ ನಾವು ಹಾಕಿಕೊಟ್ಟಿದ್ದೇವೆ. 5.50 ಲಕ್ಷ ರೂಪಾಯಿ ಅನುದಾನಕ್ಕೆ ಸಂಬಂಧಿಸಿ ಶೇಕಡಾ 18 ಜಿಎಸ್ಟಿ ತೆರಿಗೆಗೆ ಹೋಗುತ್ತದೆ ಎಂದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸುರೇಶ್ ಅವರು, ಖಂಡಿತ ಅಷ್ಟು ಹಣ ಖರ್ಚಾಗಿಲ್ಲ. ಈ ಕುರಿತು ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಈ ಸಬ್ಜೆಕ್ಟ್ ಅಲ್ಲಿ ಸುರೇಶ್ ಅವರೇ, ಮೊನ್ನೆ ಮೀಟಿಂಗ್ ಆಗಿದೆ. ಏನಂದ್ರೆ 81 ಮರ ಇತ್ತು ಅಂತ, ಹಾಗೆ ಅಮೌಂಟ್ ಕಟ್ಟಲಿಕ್ಕೆ ಆರ್ಡರ್ ಮಾಡಿದ್ರು ಇವರು ಅರಣ್ಯ ಇಲಾಖೆ. ಈಗ ಆ ತೀರಾ ಅಷ್ಟು ಮರ ಹೋಗುವ ಅವಶ್ಯಕತೆ ಇಲ್ಲ, ನಾವು ನೀವೇ ಗುರುತಿಸಿ ಕೊಡ್ತೇನೆ ಅಂತ ಹೇಳಿದ್ರೆ ಅಮೌಂಟ್ ಅನ್ನು ನಾನು ಗ್ರಾಮ ಪಂಚಾಯತಿಂದ ಕಟ್ಟಿಸ್ತೇನೆ ಅಂತ ಹೇಳಿದ್ದೇನೆ. ಅದು ಇಮಿಡಿಯೇಟ್ ಆಗಿ ಡೇಟ್ ಫಿಕ್ಸ್ ಮಾಡಿದ್ರೆ ನೀವು ನಾಳೆನೆ ಅವ್ರಿಗೆ ಸೋಮವಾರ ನಾನು ನೆನಪು ಮಾಡ್ತೇನೆ. ಸೋಮವಾರ ಮಾತ್ರ ನೀವು ಅಲ್ಲಿ ಹೋಗಿ ಅವರಿಗೆ ಗುರುತು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ನವೀನ್ ಪಂಡಾರಿ ಅವರು ಮಾತನಾಡಿ, ಕಾಮಗಾರಿಗೆ ಸಂಬಂಧಿಸಿದ ಎಸ್ಟಿಮೇಟ್ ಕೊಡುವಂತೆ ಇಂಜಿನಿಯರ್ಗೆ ಸೂಚಿಸಿದರು. ಕೊರಗ ಸಮುದಾಯದ ಸಂಘಟಕ ಪ್ರಕಾಶ್ ಅವರು ಮಾತನಾಡಿ, ಕಾಮಗಾರಿಯ ಕುರಿತು ಆಗಿರುವ ಎಸ್ಟಿಮೇಟ್ಗೆ ತಜ್ಞರ ಮೂಲಕ ಜನರ ಸಮ್ಮುಖದಲ್ಲಿ ಪರಿಶೀಲನೆ ಮಾಡಬೇಕೆಂದು ಆಗ್ರಹಿಸಿದರು. ಸಭೆಯಲ್ಲಿ ವಿವಿಧ ಸಮಸ್ಯೆಗಳ ಕುರಿತು ಚರ್ಚಿಸಲಾಯಿತು. ಹಾಗಾದ್ರೆ ಇನ್ನೊಂದು ಲೆಕ್ಕಾಚಾರಗಳನ್ನು ಮಾಡಲಿಕ್ಕೆ ಸಮುದಾಯದ ಜನರಿಗೆ ಗೊತ್ತಿಲ್ಲ, ಅವರು ತಜ್ಞರಲ್ಲ. ದಯವಿಟ್ಟು ಸಭೆಯಲ್ಲಿ ಯಾರಾದರೂ ತಜ್ಞರನ್ನ ಕಳಿಸಿ ಅದಕ್ಕೊಂದು ಸೂಕ್ತ ವ್ಯವಸ್ಥೆ ಮಾಡಬೇಕು. ದಯವಿಟ್ಟು ಪತ್ರಿಕೆ ಅವರು ಕೂಡ ಇರಲಿ, ಗೊತ್ತಾಗ್ತದಲ್ಲ. ಎಂಪಿ ಕೊಡಿ, ನಾವು PRDಗೆ ಎಡಬ್ಲಿಗೆ ಬರೆದು ಕಳಿಸಿ ಅವ್ರ ಮಾಡಿಸ್ತೇವೆ, ಚೆಕ್ ಮಾಡಿಸ್ತೇವೆ. ಅದು ಯಾವ್ದು GST ಇದ್ರು ಅದೇ ಎಸ್ಟಿಮೇಟ್ ಅಲ್ಲೇ ಬರಬೇಕು. ಏನಿದ್ರು ಎಕ್ಸ್ಟ್ರಾ ಏನು ಬರುದಿಲ್ಲ, ಅದರಲ್ಲೇ ಬರಬೇಕು. ನಾವು ಆಗ್ಲೇ ಹೇಳಿದ್ದೇವೆ ಸರ್, ಸಮುದಾಯದ ಈಗ ವಾರಿಸುದಾರರಿಲ್ಲದ ಜಾತಿಗಳ ಬಗ್ಗೆ ನಾವು ಹೇಳಿದ್ದೇವೆ. ಇನ್ನೂ ಕೂಡ ತುಂಬಾ ಅರ್ಜಿಗಳ ಅಂತರ ಬರ್ತಾ ಇರ್ತದೆ. ವಾರಿಸುದಾರ ಇಲ್ಲದ ಹೆಸರನ್ನ, ಜಾಗಗಳನ್ನ ಕೊರಗ ಸಮುದಾಯ ಹೆಸರಿಗೆ ರಿಸರ್ವ್ ಇಟ್ಟರೆ ಮುಂದಿನ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳು ಬಂದರೆ ಅವರಿಗೆ ಅದರ ಲೈಸೆನ್ಸ್ ಜಾಗವನ್ನು ಕೊಡ್ಲಿಕ್ಕೆ ಅವಕಾಶಗಳಿವೆ. ತಹಶೀಲ್ದಾರ್ ರಮೇಶ್ ಬಾಬು, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಗಾಯತ್ರಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ, ಕೊರಗ ಸಮುದಾಯ ಸಂಘದ ಅಧ್ಯಕ್ಷ ಬಾಬು, ಸಂಜೀವ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ರು. ಅನೀಶ್, V4 ನ್ಯೂಸ್, ಪುತ್ತೂರು.